ಜೆಸಿಐ ಕಾಪು ಯುವ ಜೆಸಿ ವಿಭಾಗ ಮತ್ತು ಮಹಿಳಾ ಜೆಸಿ ವಿಭಾಗದ ವತಿಯಿಂದ ಪ್ರಗತಿಪರ ಕೃಷಿಕ ಉದಯ್ ಜಿ ಅವರ ಸಹಭಾಗಿತ್ವದೊಂದಿಗೆ ಇನಂಜೆಯಲ್ಲಿ ಕುಂಡದಲ್ಲಿ ಮಲ್ಲಿಗೆ ಕೃಷಿ ಮತ್ತು ತರಕಾರಿ ಕೃಷಿ ಬಗ್ಗೆ ಮಾಹಿತಿ ಶಿಬಿರ ಮತ್ತು ಕುಂಡದಲ್ಲಿ ಮಲ್ಲಿಗೆ ಕೃಷಿ ನಡೆಸಿದ ಸಾಧಕ ಕೃಷಿಕರಿಗೆ ಸೆಲ್ಯೂಟ್ ದಿ ಸೈಲೆಂಟ್ ಸ್ಟಾರ್ ಗೌರವ ಪ್ರದಾನ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಇನಂಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮಲ್ಲಿಕಾ ಆಚಾರ್ಯ ಶುಭಾಶಂಸನೆಗೈದರು. ಸಂಪನ್ಮೂಲ ವ್ಯಕ್ತಿ ಜಿಲ್ಲಾ ಕೃಷಿಕ ಸಂಘದ ರಾಮಕೃಷ್ಣ ಶರ್ಮಾ ಬಂಟಕಲ್ಲು ಮಾಹಿತಿ ನೀಡಿದರು. ಈ ಸಂದರ್ಭ ಕುಂಡದಲ್ಲಿ ಮಲ್ಲಿಗೆ ಕೃಷಿ ನಡೆಸಿದ ಸಾಧಕ ಕೃಷಿಕರಾದ ಶ್ರೀಧರ್ ಭಟ್ ಇನಂಜೆ, ಶೋಭಾ ಎಸ್ ಬಂಗೇರ ಕುರ್ಕಾಲು, ವಸತಿ ಕುತ್ಯಾರು ಮತ್ತಿತರರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಕಾಪು ಜೆಸಿಐನ ಅಧ್ಯಕ್ಷೆ ದೀಕ್ಷಾ ರವಿನಂದನ್, ಕಾಪು ಪೂರ್ವಾಧ್ಯಕ್ಷರಾದ ಜಗದೀಶ್ ಬಂಗೇರ ಮತ್ತಿತರರು ಉಪಸ್ಥಿತರಿದ್ದರು. ಈ ನಮ್ಮ ದೇಶದಲ್ಲಿ ಎಂತ ಒಂದು ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ, ನಾನು ಈಗಾಗಲೇ ಹೇಳಿದೆ, ನಾನು ಆಂಬ್ಯುಲೆನ್ಸ್ ಇಟ್ಟು ಕೃಷಿ ಮಾಡ್ತಾ ಇದ್ದೆ. ಆಂಬ್ಯುಲೆನ್ಸ್ ಇಟ್ಟು ಸಿಂಪರಣೆ ಮಾಡ್ತಾರೆ. ಯಾಕೆ ಸಿಂಪರಣೆ ಮಾಡೋದು ಹೇಳಿ? ಆಂಬ್ಯುಲೆನ್ಸ್ ಇಟ್ಟು ಯಾರಾದ್ರೂ ಅಂದಾಜು ಮಾಡಿ ಹೇಳ್ತೀರಾ? ಪ್ರಯೋಜನ ಆಗ್ತದೆ. ಅದೇ ನೀವು ಹೆಡಿಗೆಗಟ್ಟಲೆ ಸುಡು ಮಣ್ಣು ಹಾಕಿದ್ರೆ ಭೂಮಿಯಲ್ಲಿರುವಂತಹ ಸಾರ ಎಲ್ಲ ಹಾಳಾಗಿ ಹೋಗ್ತದೆ. ಅದರಲ್ಲಿ 10% ಆಗ್ತದೆ ಸಾರ. ಮಣ್ಣನ್ನು ಸುಟ್ಟರೆ ಒಳ್ಳೇದಲ್ಲ. ಆದರೆ ಔಷಧದ ಗುಣ ಉಂಟು ನೋಡಿ. ಔಷಧ ನಮಗೆ ಬೇಕು ನೋಡಿ. ಹಾಲೆ ಕಪ್ಪಿ ಕಷಾಯ ಕುಡಿತೇವೆ ನಾವು. ಯಾಕೆ ಕುಡಿತೇವೆ? ಆರೋಗ್ಯದಿಂದ ಇರಲಿಕ್ಕೆ. ಹಾಗೆ ಈ ಸುಡುಮಣ್ಣು ಸಹ ಒಂದು ಔಷಧೀಯ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಸುಡುಮಣ್ಣು ಹಾಕುವಂಥದ್ದು ಒಳ್ಳೇದು. ಆಮೇಲೆ ಅದಾಯ್ತಲ್ಲ, ಹಾಕ್ತೇವೆ ನೋಡಿ ಔಷಧ. ಹಾಗೆ ಮಾಡ್ಬೇಕು. ಅದು ಊಟದ ಹಾಗೆ ನಾವು ಭಸ್ಮವನ್ನು ತಿನ್ಬಾರ್ದು.